ಸಂಸಾರದಲ್ಲಿ. ಅದೇ ತರ ಈ ಅರಿಷಡ್ ವರ್ಗಗಳನ್ನ ಯಾರು ಗಟ್ಟಿಗಿಟ್ಕೊಂಡಿರ್ತಾರೋ ಅವರು ಸಂಸಾರಿಗಳು ಅಂತ ಹೇಳ್ತಾರೆ. ಅವ್ರನ್ನ ಸಂಸಾರಿಗಳು ಅಂತಾರೆ. ಅಂದ್ರೆ ಅರಿಷಡ್ ವರ್ಗಗಳನ್ನ ಗಟ್ಟಿಯಾಗಿ ಇಟ್ಕೊಂಡಿರೋರನ್ನ ಸಂಸಾರಿಗಳು ಅಂತ ಹೇಳ್ತಾರೆ. ಸನ್ಯಾಸಿಗಳು ಯಾರು ಅಂತಂದ್ರೆ ಈ ಎಲ್ಲ ಅರಿಷಡ್ ವರ್ಗಗಳನ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಓಡೋಗಿರುವಂತಹವರು. ನಂಗೆ ನಿಭಾಯಿಸಕ್ಕೆ ಆಗಲ್ಲಪ್ಪ ಏನು ಅಂತ ಎಲ್ಲದನ್ನು ಬಿಟ್ಟು ಓಡೋಗಿರುವಂತಹವರು ಸನ್ಯಾಸಿಗಳು ಅಂತ ಹೇಳ್ತಾರೆ. ಮತ್ತೆ ಯಾರು ಯೋಗಿಗಳು, ನಿಜವಾದ ಯೋಗಿಗಳು ಯಾರು ಅಂತಂದ್ರೆ ಇವೆಲ್ಲವನ್ನ ಜಯಿಸಿರುವಂತಹವರು. ಈ ಅರಿಷಡ್ ವರ್ಗಗಳನ್ನ ವಂತಹವರು ಯೋಗಿಗಳು ಅಂತ ಹೇಳ್ತಾರೆ. ಸೊ ಕೃಷ್ಣ ಯಾವಾಗ್ಲೂ ಅರ್ಜುನನ್ಗೆ ಹೇಳ್ತಾರೆ ಯೋಗಿ ಭವ ಅರ್ಜುನ ಅಂತ ಹೇಳ್ತಾನೆ. ಅಂದ್ರೆ ಈ ಎಲ್ಲ ಅರಿಷಡ್ ವರ್ಗಗಳನ್ನ ಜಯಿಸ್ಕೊಂಡು ಇರುವವನು ಯೋಗಿ. ಸಂಸಾರದಲ್ಲೇ ಇರ್ಬೇಕು, ಅರಿಷಡ್ ವರ್ಗಗಳನ್ನ ಗಟ್ಟಿಗಿಟ್ಕೋಬಾರ್ದು. ಸಂಸಾರದಲ್ಲಿ ಇಟ್ಕೊಂಡು ಅರಿಷಡ್ ವರ್ಗಗಳನ್ನ ಜಯಿಸಿಕೊಂಡು ಎಲ್ಲವನ್ನು ಈಸ್ಕೊಂಡು ಹೋಗುವವನು ನಿಜವಾದ ಯೋಗಿ. ಸೊ ಈ ಪಿರಮಿಡ್ ಮಾಸ್ಟರ್